ಇವತ್ತಿನ ಸಭೆಯ ಅಧ್ಯಕ್ಷರನ್ನಾಗಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ರೇಖಾ ರಾಜೇಶ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮನುಷ್ಯ ಕೋಟಿ ಅನುಂದೆ ಪಾವತಿ ಕೂಡು ಪ್ರೇಮವನೀವ ತಾಯಿಗೆ ವಂದನ ತುಲ್ಯವಾಸಿನಿ ಸರ್ವ ಮಂಗಳೆ ಅಂಬೆ ಮೂಕಾಂಬೆ ಜನನಿ ನಿನ್ನ ಪಾದಕ್ಕೆ ಮನೆಯುವೆಲ್ಲರೂ ಹರತು ಪಾಪ ವಿನಾಶಿನಿ
ಭಾರತ ಪಾಪ ವಿನಾಶಿನಿ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸದಸ್ಯೆಯಾದ ಶ್ರೀಮತಿ ಪ್ರಫುಲ್ಲ ಇವರು ನಮ್ಮ ಒಂದು 2015ರಿಂದ ಸದಸ್ಯರಾಗಿ ಆಯ್ಕೆಯಾದ ನಂತರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹ ನಮಗೆ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವ ಕಾರ್ಯಕ್ರಮಕ್ಕೂ ಸಹ ಅವರು ಇಲ್ಲ ಅಂತ ಹೇಳಲಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹ ಒಂದು ಮುತುವರ್ಜಿಯಿಂದ ಯಾವೇ ಒಂದು ನಾವು ನಮ್ಮ ಒಂದು ಅಂಗನವಾಡಿಯಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಜಾನಕಿ ನಮ್ಮ ಸ್ತ್ರೀಶಕ್ತಿಯ ಸದಸ್ಯರಾದ ಶ್ರೀಮತಿ ಜಾನಕಿ ಇವರು ಹೂವನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ರೇಖಾ ಇವರು ಸಹ ಹಾಗೆ ಇವರ ಮಗು ಅಂಗನವಾಡಿಯಲ್ಲಿ ಇರುವಾಗ ನಮಗೆ ಯಾವ ಒಂದು ಕಾರ್ಯಕ್ರಮಕ್ಕೆ ಸಹ ನಮಗೆ ಸಹಕಾರವನ್ನು ನಮಗೆ ಬೆನ್ನೆಲುಬಾಗಿ ನಿಂತಿರುವ ಒಂದು ತೀರ ಹೇಳ್ಬೋದು. ಅವರ ಶ್ರೀಮತಿ ರೇಖಾ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಸುಚಿತಾ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಮಾನ್ ಮಹಾಬಲ ಶೆಟ್ಟಿ ಇವರು ಸಹ ಹಾಗೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಹ ನಾನಿವತ್ತು ಯಾಕೆಂದರೆ ನಮ್ಮ ಮಹಿಳೆಯರ ಕಾರ್ಯಕ್ರಮಕ್ಕೆ ಅವರನ್ನು ಅಷ್ಟು ಒಂದು ಹಾಗೆ 2010ರಲ್ಲಿ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದಂಥ ಪ್ರಶಾಂತ್ ಗಟ್ಟಿ ಇವರು ನಿಜವಾಗಿ ಹೇಳ್ಬೇಕಂತ ಹೇಳಿದರೆ ಇವರೊಂದು ಒಳ್ಳೆಯ ಒಂದು ಗಂಡಸಿನ ಅಂದರೆ ತುಂಬ ಒಂದು ಆ್ಯಕ್ಟಿವ್ ಇದು ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಮಹಿಳೆಯರ ಕಾರ್ಯಕ್ರಮದಲ್ಲಿ ಯಾವುದಕ್ಕೂ ಸಹ ನಾನಿದ್ದೇನೆ ನೀವು ಮಾಡಿ, ಮಕ್ಕಳ ದಿನಾಚರಣೆಯನ್ನು ಅವರೇ ಕರೆದು ಹೇಳ್ತಾರೆ ನೀವು ಮಕ್ಕಳ ದಿನಾಚರಣೆ ಯಾವಾಗ ಮಾಡೋದು ಮಾಡಿ ನಾನಿದ್ದೇನೆ ಅಂತೇಳಿ. ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹ ನಮಗೊಂದು ಬೆನ್ನೆಲುಬಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹ ಸಹಕಾರವನ್ನು ನೀಡುತ್ತಾ ಅಂಗನವಾಡಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ನನ್ನಿಂದ ಏನು ಹೆಲ್ಪ್ ಬೇಕು, ಇವತ್ತು ಸಹ ಮಕ್ಕಳ ದಿನಾಚರಣೆಗೆ ಏನು ಹೆಲ್ಪ್ ಬೇಕು ಅಂತ ಕೇಳಿದ್ದಾರೆ. ನಾನು ಹೇಳಿದ್ದೇನೆ ಶಾಮಿಯಾನ ಒಂದು ನೀವೇ ಮಾಡಿ ಮತ್ತೆ ಯಾವುದು ಬೇಡ ಅಂತ ಹೇಳಿದ್ದೇನೆ. ಹಾಗೆ ಒಂದು ಒಳ್ಳೆಯ ಒಂದು ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು ಪ್ರಶಾಂತ್ ಗಟ್ಟಿ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ನಮ್ಮ ಸ್ತ್ರೀಶಕ್ತಿ ಗುಂಪುಗಳ ಪರವಾಗಿ ಇಲಾಖೆಯ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಪುಷ್ಪ ಇವರು ಹೂ ಕೊಟ್ಟು ಗೌರವಿಸಬೇಕು, ಅವರನ್ನು ಕರೆಯಿರಿ ಅಂತೇಳಿ. ಅವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ಸ್ವಾಗತವನ್ನು ಮಾಲತಿ ಇವರು ಹೂವನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಾವು ಕರೆದಿದ್ದೇವೆ. ನಮ್ಮ ಇಲಾಖೆಯಲ್ಲಿ ಯಾರಾದರೂ ಒಬ್ರು ಇದ್ರೆ ಮಾತ್ರ ನಮ್ಮ ಒಂದು ಅಂಗನವಾಡಿ ಆಗಲಿ ಸ್ತ್ರೀಶಕ್ತಿ ಆಗಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಬರುವುದು. ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೇಲ್ವಿಚಾರಕಿಯಾದ ಶ್ರೀಮತಿ ಕಲ್ಪನಾ ಇವರು ಅವರ ಎಷ್ಟೋ ಕೆಲಸದ ಒತ್ತಡದ ಮೇಲೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಜಾನಕಿ ಶ್ರೀಮತಿ ಶೀಲಾ ಅಲ್ಲೊಂದು ದೀಪ ಉಂಟು, ನಾವು ಬರ್ತೇನೆ ಅವರಿಗೆ ಕೊಡಿ ಸರ್. ಅಧ್ಯಕ್ಷ ಹಾಗೂ ನಮ್ಮೊಂದು ಮಹಿಳೆಯರ ಕಾರ್ಯಕ್ರಮದಲ್ಲಿ
ಕಾರ್ಯಕ್ರಮದಲ್ಲಿ ನಾವು ಪ್ರಶಾಂತ್ ಗಟ್ಟಿಯ ಬಗ್ಗೆ 2 ಮಾತು ಆಡಬೇಕು. ಯಾಕೆಂದರೆ ನಾವು 2010ರಿಂದ 2010ರಲ್ಲಿ ಅವರು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ಸಮನ್ವಯ ಸಮಿತಿಯ ಸಭೆಯಲ್ಲಿ ಅಧ್ಯಕ್ಷರಾಗಿ ಇವತ್ತಿನ ತನಕ ಪ್ರತಿಯೊಂದು ವಿಷಯದಲ್ಲಿ ಸಹ, ಅಂದರೆ ಮಕ್ಕಳ ದಿನಾಚರಣೆ ಆಗಲಿ, ನಮ್ಮ ಮಹಿಳೆಯರ ಯಾವ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಹ ನಾನು ಅದಕ್ಕೆ ಸಹಕರಿಸ್ತೇನೆ, ನನ್ನ ಸಹಾಯ ಸಹಕಾರ ಏನು ಅಂತ ಪ್ರತಿಯೊಂದು ಯಾವಾಗಲೂ ಕೇಳಿಕೊಂಡು ಬರುವಂಥ ಒಂದು ಗಂಡಸು ಅವರು. ಇವತ್ತು ನಮಗೆ ಈ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಒಂದು ಸಿಂಟೆಕ್ಸ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಪಂಚಾಯತಿನಿಂದ ನೀರು ಬರ್ತದೆ, ಆದರೆ ನಮಗೆ ಶೇಖರಣೆ ಮಾಡಲಿಕ್ಕೆ ಏನೂ ಇಲ್ಲ ಇತ್ತು. ಆಗ ನಮಗೆ ನೀರನ್ನು ಒಳಗಡೆ ಮಾಡಿಸಿ ಸಿಂಟೆಕ್ಸನ್ನು ಸಹ ಮಾಡಿರ್ತಾರೆ. ಮತ್ತು ಕರೆಂಟ್ ಬಿಲ್ಲನ್ನು ಇವತ್ತಿನ ತನಕ ನಮಗೆ ಕರೆಂಟ್ ಬಿಲ್ಲನ್ನು ಸಹ ಅವರೇ ಪಾವತಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದಕ್ಕೆ, ಯಾಕೆಂದರೆ ಈಗ ನಮಗೆ ಇಲಾಖೆಯಿಂದ ಒಂದು ಸುತ್ತೋಲೆಲ್ಲ ಉಂಟು. ಇವತ್ತಿನ ತನಕ ಅವರೊಂದು ಕರೆಂಟ್ ಬಿಲ್ಲನ್ನು ಸಹ ನಮಗೆ ಇವತ್ತಿನ ತನಕ ಪಾವತಿಸ್ತಾ ಬಂದಿರ್ತಾರೆ ನಮ್ಮ ಪ್ರಶಾಂತ್ ಗಟ್ಟಿ. ಮೊನ್ನೆ ಸಹ ಹಾಗೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಯಾವ ಪುರುಷರು ಯಾರು ಇರಲಿಕ್ಕೆ ಅಂತ ಇಲ್ಲ ಅಂತ ಹೇಳ್ಬಾರ್ದು. ಯಾಕೆಂದರೆ ಇಲ್ಲಿ ನಮ್ಮ 5 ಸ್ತ್ರೀಶಕ್ತಿ ಗುಂಪುಗಳಿರುವಾಗ ಒಬ್ಬರು ನಮಗೆ ಅಷ್ಟು ಸಹಕಾರ ಮಾಡುವವರು ಯಾರು ಇಲ್ಲ ಅಂತ ಹೇಳ್ಬೋದು. ಅಂಥ ಒಂದು ಸಹಕಾರವನ್ನು ನೀಡುತ್ತಾ ಬಂದಿರುವ ನಮ್ಮ ಪ್ರಶಾಂತ್ ಗಟ್ಟಿಯವರು ಅದನ್ನು ಒಂದು ತೀರ್ಮಾನ ಮಾಡಿದ್ದೇವೆ. ಆದ ಕಾರಣ ಅವರನ್ನು ಒಂದು ಗೌರವಿಸುವಂತಹ ಕಾರ್ಯಕ್ರಮವನ್ನು ಇವತ್ತು ಇಟ್ಟುಕೊಂಡಿದ್ದೇವೆ. ಅಲ್ಲೇ ಮಾಡ್ಬೋದಿತ್ತಲ್ಲ, ಅಂದರೆ ಒಂದು ನಮ್ಮ ದೇವಸ್ಥಾನದ ವಾಲಲ್ಲಿ ಮಾಡ್ಬೋದಿತ್ತಲ್ಲ, ಸುಮ್ಮನೆ ಖರ್ಚು ಮಾಡೋದು ಯಾಕೆ? ಅಂದರೆ ಅಷ್ಟೊಂದು ಪ್ರೀತಿ ನಮ್ಮ ಈ ಒಂದು ಮಹಿಳೆಯರಲ್ಲಿ ಅಂತ ಹೇಳ್ಬೋದು. ನಮ್ಮ ಸ್ತ್ರೀ ಶಕ್ತಿಯಲ್ಲಿ ಆಗಲಿ, ಅಂಗನವಾಡಿಯಲ್ಲಿ ಅಂಥ ಒಂದು ಪ್ರತಿಯೊಂದು ವಿಷಯದಲ್ಲಿ ಸಹಕಾರವನ್ನು ನೀಡುತ್ತಾ ಬಂದಿರುವಂಥ ನಮ್ಮ ಮಾಬಾ ಶೆಟ್ಟಿ ದೇವಸ್ಥಾನದ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಇವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಆ ಬೆಂಚಿ ಯಾವಾಗ ಮುರಿತದೆ ಗೊತ್ತಿಲ್ಲ, ನೀವೀಗ ಕೂತಿರೋ ಇಲ್ಲಿ ಸೇರಿದ್ವಿ. ಜವಾಹರ್ಲಾಲ್ ನೆಹರು ನೆಹರು ತಾಯಿ, ಹಾಗೆ ಅವರು ಅಲಹಾಬಾದಿನ ಒಂದು ಆಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದವರು. ಅವರ ಹೆತ್ತವರು ಮನೆಯಲ್ಲಿ ಶಿಕ್ಷಕರನ್ನಿಟ್ಟು ಅವರ ವಿದ್ಯಾಭ್ಯಾಸವನ್ನು ಕೊಟ್ಟರು. ತುಂಬ ಮನೆತನದಲ್ಲಿ ಹುಟ್ಟಿದ ಜವಾಹರ್ಲಾಲ್ ನೆಹರು ಅವರು ನಂತರ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರಾದರು. ಹಾಗೆ ಸಣ್ಣ ಅವರಿಗೆ ಏಕಮಾತ್ರ ಪುತ್ರಿ ಇಂದಿರಾ ಪ್ರಿಯದರ್ಶಿನಿ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಆರಂಭಿಸಿದರು. ಅನೇಕ ಸಲ ಜೈಲು ವಾಸವನ್ನು ಅನುಭವಿಸಿದರು. ಹಾಗೆ ಅವರು ಆ ಗುಲಾಬಿಯವನ್ನವರು ಯಾವಾಗಲೂ ತಮ್ಮ ಕೋಟಿಗೆ ತನ್ನ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲು ತಿಳಿಸಿದರು. ಅದರಂತೆಯೇ ನಾವು ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೇವೆ. ಮಕ್ಕಳೇ ನಮ್ಮ ಸಂಪತ್ತು, ನಮ್ಮ ಸಂಪತ್ತು. ನಾವು ಹೆತ್ತವರಾದ ನಾವೆಲ್ಲರೂ ನಮ್ಮ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕಬೇಕು, ಅವರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು. ಅವರು ನಮ್ಮ ದೇಶದ ದೊಡ್ಡ ಸಂಪತ್ತು. ಆದ ಕಾರಣ ಮಕ್ಕಳನ್ನು ನಾವು ಬಹಳ ಜಾಗರೂಕತೆಯಿಂದ ಬಹಳ ಒಳ್ಳೆಯ ವಿದ್ಯಾವಂತರನ್ನು ಮಾಡೋದು, ಒಳ್ಳೆಯ ಮಾಡೋದು ಹೆತ್ತವರಾದ ಕರ್ತವ್ಯ. ಅದಕ್ಕಾಗಿ ನಾವು ಇದ್ದೀವಿ. ಹಾಗೆಯೇ ಅವರ ನಮಗೆಲ್ಲರಿಗೂ ನೆನಪಿದೆ. ಆದ ಕಾರಣ ಪ್ರತಿ ವರ್ಷ ನಾವು ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಶಾಲೆಗಳಲ್ಲಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುವುದು, ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚುವುದು, ಬಹುಮಾನ ಕೊಡುವುದು,
ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಕಲ್ಪನಾ ಮೇಲ್ವಿಚಾರಕಿ ಇವರು 2 ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ. ಒಂದು ಎರಡೇ ಮಾತು ಹೇಳ್ತೀನಿ. ವೇದಿಕೆ ಮೇಲೆ ಆಗಿರುವಂತಹ ಹಾಗೂ ಇಲ್ಲಿರುವಂತಹ ಮಹಿಳೆಯರೇ ಹಾಗೂ ಎಲ್ಲ ಪುಟ್ಟ ಮಕ್ಕಳೇ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ನಾನು ಹೇಳ್ತೀನಿ. ಮತ್ತು ಹೆಣ್ಣು ಮಕ್ಕಳನ್ನ ಅವರಿಗೆ ಯಾವುದರಲ್ಲಿ ಆಸಕ್ತಿ ಉಂಟು, ಕಮ್ಮಿ ಇದೆ. ಹೆಣ್ಣು ಮಕ್ಕಳ ಒಂದು ಜನಸಂಖ್ಯೆ ಗಂಡು ಮಕ್ಕಳಕ್ಕಿಂತ ತುಂಬ ಕಮ್ಮಿ ಇದೆ. ಅದು ಕಡಿಮೆ ಆದರೆ ನಮ್ಮ ಒಂದು ದೇಶಕ್ಕೆ ಅದು ನಷ್ಟ. ಹಾಗಾಗಿ ಈ ಹೆಣ್ಣು ಭ್ರೂಣ ಹತ್ಯೆ ಎಲ್ಲ ತುಂಬ ಹೆಚ್ಚು ಸಂಖ್ಯೆಯಲ್ಲಿ ಆಗ್ತಾ ಇದೆ. ಅದನ್ನೆಲ್ಲ ತಡಿಬೇಕಂದ್ರೆ ಅದೆಲ್ಲ ನಮ್ಮಲ್ಲಿ ಅಂತಹ ಒಂದು ಮನೋಭಾವ ಬರಬೇಕು. ನಾನು ಗಂಡಾಗಲಿ ಹೆಣ್ಣಾಗಲಿ ಅದನ್ನು ನಾನು ಒಳ್ಳೆ ಮನಸ್ಸಿನಿಂದ ನಾನು ಸ್ವೀಕರಿಸ್ತೇನೆ ಅನ್ನುವಂತಹ ಒಂದು ನಮ್ಮ ಮನೋಭಾವ ಬಂದಾಗ ಇದೆಲ್ಲ ನಮ್ಮಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳ್ತೀನಿ. ಹೆಣ್ಮಕ್ಳಿಗೋಸ್ಕರ ಆ ಯೋಜನೆಯ ಸೌಲಭ್ಯಗಳನ್ನು ಪಡೀರಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ಸಹ ಕೂತ್ಕೊಂಡಿರೋರು ಮಕ್ಕಳ ಮಾಡಬೇಕು ಅನ್ನುವಂತಹ ಒಂದು ಮನೋಭಾವ ಇಟ್ಕೊಂಡು ಇಷ್ಟು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದು ಮಾಡಬೇಕು ಅನ್ನುವಂತಹ ಒಂದು ಮನೋಭಾವ ಇಟ್ಕೊಂಡು ಎಲ್ಲರೂ ಬಂದಿದ್ದೀರಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರು 2 ಅಧ್ಯಕ್ಷರು ಅವರೇ ನನ್ನಲ್ಲಿ ಹೇಳಿದ್ದೆ ಕಾರ್ಯಕ್ರಮ ಇದೆ ಅಂತ. ನಾನು ಬರುವುದಿಲ್ಲ ಅಂತ ಹೇಳಿದ್ದೆ, ಯಾಕಂದರೆ ಕೆಲಸದ ಒತ್ತಡ ಮತ್ತು ಈ ಸಮಯ ನಮಗೆ ಅನುಕೂಲ ಆಗದೇ ಇದ್ದ ಕಾರಣ ಬರುವುದಿಲ್ಲ ಅಂತ ಹೇಳಿದೆ. ಆದರೆ ನಾನು ಬಂದೆ. ನನಗೆ ಭಾಳ ಸಂತೋಷ ಆಗ್ತದೆ. ಮಕ್ಕಳಲ್ಲಿ ಈಗ ಮಾತಾಡಿದ್ದೆ, ಮಕ್ಕಳು ಅಂತಂದರೆ ದೇವರು. ಮಕ್ಕಳಲ್ಲಿ ನಾವು ದೇವರನ್ನು ಕಾಣುವುದಿಲ್ಲ, ಮಕ್ಕಳು ದೇವರೇ. ಮಕ್ಕಳು ಒಂದು ನಿರ್ದಿಷ್ಟ ಅವರ ಆ ಮಕ್ಕಳಲ್ಲಿ ದೇವರಿರುವ ಲೀನವಾಗಿದೆ. ಯಾಕಂದರೆ ಅವರಲ್ಲಿ ನಾವು ಮತವನ್ನು ಕಾಣುವುದಿಲ್ಲ. ಒಂದು ನಿರ್ದಿಷ್ಟ ಮಕ್ಕಳಿರ್ತಾರೆ, ನಿಷ್ಕಲ್ಮಶ ಮಕ್ಕಳು. ಅವರಲ್ಲಿ ನಾವು ಆರತಿಗೆ ಮತ್ತು ಪ್ರೀತಿಗೆ ಬಗ್ಗೆ ನಾನು ಮಾತನಾಡಲಿಲ್ಲ. ಯಾಕಂದರೆ ಮಕ್ಕಳ ದಿನಾಚರಣೆ ಸಂಸ್ಕಾರ ಕೊಟ್ಟು ಬೆಳೆಸುವಂಥದ್ದು. ಅನುಕೂಲತೆ ಶಾಲೆಗೆ ಹೋಗ್ಲಿಕ್ಕೆ ಅಥವಾ ಇತರಿಗೆ ಹೇಳಿದಂಥ ಮಹಾಬಲ್ ಶೆಟ್ಟಿ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಗೆ ನಮ್ಮ ಮಹಿಳೆಯರಿಗೆ ಸಮಾಧಾನ ಇಲ್ಲ. ಮಧುಸೂದನ 2 ಮಾತಾಡಬೇಕಂತ ಕೇಳ್ತಾ ಇದ್ದಾರೆ. ಹಾಗೆ ಅವರು 2 ಮಾತನಾಡಬೇಕಂತ ಕೇಳ್ತಾರೆ. ಮಹಾಬಲ್ ಶೆಟ್ಟಿ ಅವರೇ ಹಾಗೂ ಪ್ರಶಾಂತ್ ಗಟ್ಟಿ ಅವರೇ ಮತ್ತು ಇವತ್ತು ಉದ್ಘಾಟನಾ
ಸಮಾರಂಭ ಉದ್ಘಾಟನೆ ಮಾಡಿದಂಥ ಆಶಾ ಅವರು. ಬಹಳ ಸಂತೋಷವೆನಿಸ್ತಾ ಇದೆ. ಮೊನ್ನೆ ನವಂಬರ್ 14ನೇ ತಾರೀಕಿಗೆ ಆಗಬೇಕಾದ ಕಾರ್ಯಕ್ರಮ 2 ದಿವಸ ಮುಂದೂಡಿದರೂ ಕೂಡ ಎಲ್ಲರನ್ನೂ ಸೇರಿಸಿಕೊಂಡು ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೋದು. ಯಾಕೆಂದರೆ ಈ ಶಾಲೆಗೂ ಅಂಗನವಾಡಿಗೂ ಒಂದು ಗೋಡೆ ಮಾತ್ರ ಅಡ್ಡ. ಹಾಗಿರುವಾಗ ಯಾವುದೇ ಆಚರಣೆಗಳನ್ನು ಮಾಡುವಾಗ ನಾವು ಎಲ್ಲರನ್ನೂ ಸೇರಿಸಿಕೊಂಡು ಮಾಡಿದರೆ ಮಾತ್ರ ನಮ್ಮ ಆ ಸಭಾಂಗಣ ತುಂಬಿರ್ತದೆ. ಎಲ್ಲ ವಿಚಾರಗಳನ್ನು ಒಂದೇ ವೇದಿಕೆಯಲ್ಲಿ ನಮಗೆ ಅದನ್ನು ಹಂಚಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ವಿಚಾರವನ್ನು ಅಧ್ಯಕ್ಷರು ಹೇಳಿದರು. ಯಾಕೆಂದರೆ ಇಲ್ಲೇ ನಮ್ಮ ಸ್ಥಳದಲ್ಲೇ ಮಾಡಬೇಕು, ನಮ್ಮ ಶಾಲೆಯಲ್ಲಿ ಅಂಗನವಾಡಿ ಶಾಲೆಯಲ್ಲೇ ನಾವು ಕಾರ್ಯಕ್ರಮ ಮಾಡಬೇಕು ಎಂಬ ಇಚ್ಛೆಯಿಂದ ಮಾಡಿರ್ಬೋದು. ಆದರೂ ಕೂಡ ಒಳ್ಳೆಯ ಸಭಾಂಗಣ ನಮ್ಮ ಕ್ಷೇತ್ರದಲ್ಲಿದೆ. ಎಷ್ಟೋ ಒಳ್ಳೆ ವಿಚಾರಗಳಿಗೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಬೇರೆ ಬೇರೆ ಟ್ರೈನಿಂಗ್ ಕ್ಲಾಸ್ಗಳಿಗೆ ನಾವು ಅಲ್ಲಿ ಕೊಡ್ತಾ ಇದ್ದೇವೆ. ಹಾಗಿರುವಾಗ ನಮ್ಮ ಅಂಗನವಾಡಿ ಇದು ಒಂದು ಹೆಸರಿಗೆ ಮಾತ್ರ ನೆರಳಾದರೂ ಕೂಡ ಅದರ ಬಿಸಿಲು ನಮ್ಮ ಗಾವು ನಮ್ಮ ಮೈಗೆ ಇದು ಹೊಡಿತಾ ಇದೆ. ಅದ್ರ ತೊಂದರೆ ಇಲ್ಲ. ನನ್ನ ಒಂದು ಸಲಹೆ ಮಾತ್ರ, ಅಧ್ಯಕ್ಷರು ಕೂಡ ಅದು ಸೂಚನೆ ಕೊಟ್ಟರು. ಮುಂದಿನ ವರ್ಷ ನಾವು ಇದು ನಮ್ಮ ಮಕ್ಕಳ ದಿನಾಚರಣೆ ಎಲ್ಲರೂ ಸೇರಿಕೊಂಡು ಟ್ರಸ್ಟಿಗಳು, ಸೇವಾ ಸಮಿತಿಯವರು, ಮಹಿಳಾ ಮಂಡಳಿಯವರು ಮತ್ತು ಶಾಲೆಯ ಮಕ್ಕಳು, ಇಲ್ಲಿ ಅಂಗನವಾಡಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ವಿಜೃಂಭಣೆಯಲ್ಲಿ ಆಚರಿಸೋಣ ಅಂತ ನನ್ನ ಒಂದು ಸೂಚನೆ. ಅದೇ ರೀತಿ ಬಾಕಿ ಎಲ್ಲ ವಿಚಾರಗಳನ್ನು ಇದು ನಮ್ಮ ಜವಾಹರ್ಲಾಲ್ ನೆಹರು ವಿಚಾರ ಆಗಲಿ, ಸಂಸ್ಕಾರದ ವಿಚಾರ ಆಗಲಿ, ಬಾಕಿ ಎಲ್ಲ ವಿಚಾರಗಳನ್ನು ಮಾತಾಡಿದರು. ನಾನು ಈ ಕಾರ್ಯಕ್ರಮವನ್ನು ಹೆಚ್ಚು ಮುಂದೂಡಿಕೊಂಡು ಹೋಗಲಿಕ್ಕೆ ನಾನು ಇಚ್ಛೆಪಡೋದಿಲ್ಲ. ಇವತ್ತೊಂದು ವಿಶೇಷ ಒಂದು ದಿನ, ಮಕ್ಕಳ ದಿನಾಚರಣೆ. ನೀವೆಲ್ಲ ಇಲ್ಲಿ ಸೇರಿದ್ದೀರಿ. 12:30 ಗಂಟೆಗೆ ನಾವು ಕ್ಷೇತ್ರದ ನಡೆಯಲ್ಲಿ ಇರಬೇಕು, ಅಧ್ಯಕ್ಷರು ಮತ್ತು ಎಲ್ಲ ಭಕ್ತರು. ಯಾತಕ್ಕೆ ಅಂತ ಹೇಳಿದರೆ ಈ ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ, ಬೆಳವಣಿಗೆ ಬಗ್ಗೆ ಮತ್ತು ಕ್ಷೇತ್ರವನ್ನು ಮುಂದೆ ಮುನ್ನಡೆಸುವ ವಿಚಾರದಲ್ಲಿ ಕೆಲವೊಂದು ಚಿಂತನೆಗಳನ್ನು ನಡೆಯುವ ಅವಶ್ಯಕತೆ ಇದೆ. ಇತ್ತೀಚೆಗೆ ನಾನು, ಅಧ್ಯಕ್ಷರು ಮತ್ತು ಕೆಲವರೆಲ್ಲ ಸೇರಿ ನಮ್ಮ ಕ್ಷೇತ್ರದ ತಂತ್ರಿಗಳಲ್ಲಿ, ಕಾಲಡಿಯ ತಂತ್ರಿಗಳಲ್ಲಿಗೆ ನಾವು ಹೋಗಿದ್ದೆವು. ಆಗ ತಂತ್ರಿಗಳು ಒಂದು ಮಾತು ಕೇಳಿದರು. ನನ್ನ ಗಮನಕ್ಕೆ ಬಂದಿದೆ, ಈ ಕ್ಷೇತ್ರದಲ್ಲಿ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಏರುಪೇರುಗಳು ಕಾಣಿಸ್ತಾ ಇದೆ. ಮೊದಲಾಗಿ ಅವರು ಸೂಚನೆ ಕೊಟ್ಟದ್ದು ಅಂತ ಹೇಳಿದರೆ, ರಕ್ತೇಶ್ವರ ಗುಡಿಯನ್ನು ನೀವು ಬದಲಾವಣೆ ಮಾಡುವಂಥ ಅವಶ್ಯಕತೆ ಏಕೆ ಬಂತು ನಿಮಗೆ ಅಂತ ಕೇಳಿದರು. ಹಾಗಿರುವಾಗ ನಾವು ಅದಕ್ಕೆ ಉತ್ತರ ಕೊಟ್ಟೆವು, ನಮಗೆ ಗೊತ್ತಿಲ್ಲ, ಇದರ ಹಿಂದೆ ಒಬ್ಬರು ಜ್ಯೋತಿಷರು ಬಂದು ಆ ಥರ ಮಾಡಬೇಕು ಅಂತ ಕೆಲವರಿಗೆ ಸೂಚನೆ ಕೊಟ್ಟರು, ಹಾಗೆ ಅದನ್ನು ಮಾಡಿದರು ಅಂತೇಳಿ. ಹಾಗಿರುವಾಗ ಅದು ನನ್ನ ಗಮನಕ್ಕೆ ಬಾರದೆ ನೀವು ಯಾವ ಜ್ಯೋತಿಷರನ್ನು ಕರೆಸಿ ಮಾಡಿದ್ರು ನನ್ನ ಗಮನಕ್ಕೆ ಬರಲಿಲ್ಲ. ಹಾಗಿರುವಾಗ ಯಾವುದಕ್ಕೂ ನಾನು ಒಂದು 8 ಜನರ ಪಟ್ಟಿ ಕೊಡ್ತೇನೆ. ಆ 8 ಜನರ ಪಟ್ಟಿಯಲ್ಲಿ ದೇವರ ನಡೆಯಲ್ಲಿ ಅದನ್ನು ಹಾಕಿ ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ನೀವು ಆರಿಸಬೇಕು ಅಂತೇಳಿ ಅಲ್ಲಿಂದ ಪ್ರಧಾನ ತಂತ್ರಿಗಳಿಂದ ಒಂದು ಸೂಚನೆ ಬಂತು. ಅದರಂತೆ ಕಳೆದ ಜಾತ್ರೆಯ ದಿವಸ ನಾವು ಆ 8 ಜ್ಯೋತಿಷರ ಹೆಸರನ್ನು ತಾಯಿಯ ನಡೆಯಲ್ಲಿ ಹಾಕಿದಾಗ ಒಬ್ಬ ಒಂದು ಶ್ರೇಷ್ಠ ಜ್ಯೋತಿಷನ ಹೆಸರು ಅದು ಬಂತು. ಅದಕ್ಕೆ ಸೂಚನೆಯಾಗಿ ಬಂತು. ಆ ಜ್ಯೋತಿಷರಿಗೆ ಈ ಕ್ಷೇತ್ರದ ಬಗ್ಗೆ ಏನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಏನು ವಿಚಾರ ಗೊತ್ತಿಲ್ಲ. ನಾವು ಒಂದು ಜ್ಯೋತಿಷ ಕೇಳುವಾಗ ನಮ್ಮ ಮನೆ ವಿಚಾರಗಳನ್ನು ಸಂಪೂರ್ಣ ಗೊತ್ತಿದ್ದವರ ಹತ್ರ ಹೋಗಿ ಕೇಳುವುದಿದ್ದರೆ ಅದರಲ್ಲಿ ಅರ್ಥ ಇಲ್ಲ. ನಾವು ಕೇಳುವುದಿದ್ದರೆ ಅದನ್ನು ಯಾವುದೇ ನಮಗೆ ಈ ವಿಚಾರವನ್ನು, ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲದವನ್ನು ಕೇಳಬೇಕು. ಹಾಗಿರುವಾಗ ಆ ಜ್ಯೋತಿಷರನ್ನು ಆಮಂತ್ರಣ ಮಾಡಲಿಕ್ಕೆ ನಾಳೆ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಕೆಲವರು ಹೋಗಲಿಕ್ಕಿದ್ದೇವೆ. ಹಾಗಿರುವಾಗ 12:30 ಗಂಟೆಗೆ ಕ್ಷೇತ್ರದ ನಡೆಯಲ್ಲಿ ಒಂದು ತಾಯಿಯ ಅನುಮತಿಯನ್ನು ಪಡೆದುಕೊಂಡು ಎಲ್ಲ ಭಕ್ತವರಿಂದ ಅವರ ಒಂದು ಅಪ್ಪಣೆ ಮೇರೆಗೆ ಮತ್ತು ನಿಮ್ಮೆಲ್ಲರ ಅಭಿಲಾಷೆ ಪ್ರಕಾರ ನಾವು ಜ್ಯೋತಿಷರಲ್ಲಿಗೆ ನಾಳೆ ಬೆಳಗ್ಗೆ ಮುಂಜಾನೆ ಹೋಗಲಿಕ್ಕಿದ್ದೇವೆ. ಮುಂದೆ ಒಂದು ದಿನ ನಾನು ಕೂಡ ಅವರ ಅನುಯಾಯಿಯಾಗಿ ಮತ್ತು ಎಲ್ಲ ವಿಚಾರದಲ್ಲಿ ನಾವು ಸಹಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾನು ಕೂಡ ಒಂದು ಉದ್ದಿಮೆಯನ್ನು ನಡೆಸ್ತಾ ಇದ್ದು 100 ಜನರು ನನ್ನ ಸಂಸ್ಥೆ ಎಂಚಿನ ಮಂತದ ಕೊರೋಲಿ ಪಂಪನ ಮನ್ಪಲೆ ಹೊರತು ಜೋಕ್ಲೆ ಬುದ್ಧಿ ಕಲ್ಪವನ್ನ ದಾದ ಇತ್ತನಲ್ಲ ಅಪ್ಪನ ಸಂಖ್ಯೆ ಒಂದು ಭಾರಿ ಖುಷಿತ ವಿಷಯದಾದ ಬಂಡ ಎಂಕಲು ಫಸ್ಟ್ 10-12 ವರ್ಷ ದುಂಬಿಡೆ ಬಂದಾಗ 4 ಜೋಕುಲು 2-3 ಅಪ್ಪೆಲ್ಲು ಮಾತ್ರ ಇರ್ತೇವೆ. ಇನ್ನಿಯ ಜನಸಂಖ್ಯೆ ಮೂಲು ಸೇರಿದ ಜನಸಂಖ್ಯೆಯಲ್ಲಿ ಆಡಲ್ಲ ಮುಲ್ತ ಮಿತಿಮಿತಿಗೆ ತೂನಾಗ ಈ ಜನಸಂಖ್ಯೆ ಭಾರಿ ಮಲ್ಲಾದ ಬೀಳುತ್ತೆ ಅನ್ನೋ ಒಂದು ಆಸೆ ಮೂಲಿತ್ತದೆ ದಾದ ಬಂಡ ಈ ಅಂಗನವಾಡಿನ ಹೈಟೆಕ್ ಆದ ಮಂದು ಕೂಡು ಬಂದು ಮಸ್ತದಲ್ಲ ಅನ್ಬೇಕಲ್ಲ ಪನ್ನೆರ್ಲ ಪಂಡೆ ಪೋಯಿ ವರ್ಷದ ಗೊತ್ತ ಅಂಡ ಕಾರಣಾಂತರದ್ದೇ ಅವು ಆಯ್ಜಿ ಬರ್ಪುನ ದಿನಟಿ ಖಂಡಿತವಾದ್ಲ ನಮ್ಮ ಗ್ರಾಮಗೊಂದು ಶೋಕದ ಹೈಟೆಕ್ ಈ ಇಂಗ್ಲೀಷ್ ಮೀಡಿಯಂ ಹೆಂಚಿನ ಸಿಸ್ಟಮ್ ಉಂಡ ಅಂಚಿನ ಅಂಗನವಾಡಿನ ಮನ್ಪುಗ ಐಕ್ಯ ಬೋಡಿತನ ಹೆಂಚಿನ ಸಹಾಯ ಉಂಡ ಇನ್ನು ಅಕಾಡೆಮಿಗಳ ಕೇನುಗ ಬಕ್ಕನ ಈ ಸಲದ ನೇಕತುಂಡ ಗೌರ್ಮೆಂಟ್ಲ ನಮ್ಮ ನಡು ಅಂಚೆ ಅದು ಮಲ್ಲಾತ್ ಫಂಡ್ ಕೊಂತದೆ ಏನು ಎಡ್ಡ ಮನ್ಪುಗ ಜೋಕ್ಲೆಗೆ ಎಂಚಲ ಇತ್ತಿನಾನೆ ಆ ಜೋಕ್ಲೆಗೆ ನಮ್ಮ ನೇತ ಒಟ್ಟಿಗೆ ಒಂಚೂರು ಧರ್ಮನ ಕಲ್ಪವಾಗ ಯಪ್ಪ ಜೋಕುಲು ಧರ್ಮನ ದೇವರನ ನಮ್ಮ ಕೆಬಿಟ್ಟೆ ಬೂರುಂಡ ಆ ಜೋಕುಲು ಖಂಡಿತವಾದ್ಲ ಸಮಾಜಕ್ಕೆ ಒಂದು ಎಡ್ಡೆ ಜೋಕುಲ ಆಪೇರಿ
ನಮ್ಮ ಕೈ ಏತು ವಿದ್ಯೆ ಕಲ್ತದೆ ಅತ್ತೆ ಇಂಜಿನಿಯರ್ ಆತೇನ ಪನ್ಪುಣೆದ್ದು ಸಮಾಜಕ್ಕೆ ಹೆಂಚಿನ ಮಂತದೆ ಪನ್ಪುನ ಮುಖ್ಯ ಆದುಪ್ಪುಂಡು ನಮ್ಮ ಪೂರ ಸಮಾಜದಕ್ಕೇನು ಸಮಾಜ ನಮಗೆ ದಾದ ಕೊರ್ಪುಂಡು ಪನ್ಪುನ ವಿಷಯ ಸೆಕೆಂಡರಿ ನಿಂತಿದೆ ಸಮಾಜಕ್ಕೆ ನಮ್ಮ ದಾದ ಕೊರ್ಪ ಪನ್ಪುನ ನೀತಿಲಿ ನಮ್ಮ ಕೆಲಸ ಮನ್ಪುಗ ಆ ನೀತಿನೇ ನಾನು ಸುಮಾರು 10 ವರ್ಷದ ತುಂಬೆನ್ನ ಸ್ಟೇಟಸ್ ಇಂಚೆ ಇಜ್ಜಾಡಿ ನಾನು ಕೆಲಸಕ್ಕೆ ಬಂದು ಪುನಗನೆ ಮುಲ್ತ ಕರೆಂಟ್ ಬಿಲ್ಲಿನ ಕಟ್ಟರಿಸುವಂತೆ ಇನ್ನು ದೇವರದಾಟೆ ಕರೆಂಟ್ ಬಿಲ್ಲಿನ ಹತ್ತೆ ಅವರ ಸ್ಕೂಲಿನ ಕಟ್ಟೋಲಿ ಬಂದ ಧೈರ್ಯ ಉಂಟು ಅಂಚಾದ ನಮ್ಮ ಏರಿಗೆ ಧರ್ಮ ಮನ್ಪೋನ ಅವು ನಮಗೆ ಖಂಡಿತವಾದ್ಲ ದೇವರಿ ಪಿರಾತೆ ಕೊರ್ಪೇರ ಪನ್ಪುನಕ್ಕೆ ಉದಾಹರಣೆ ಆದಿತ್ತು ನಾವು ಯಾನೇ ಪನೊಂದು ಬರ್ಪಿನ ದಿನಟ್ಟೆ ಈ ಅಂಗನವಾಡಿನ ಆಯ್ನಾತೆ ಮಿತ್ತು ಮನ್ಪುಗ ಮತ್ತು ನಿಖಲು ಖಂಡಿತವಾದ್ಲ ನಿಖಲ ಜೋಕ್ಲೆಗೆ ಇಲ್ಲಲ್ಲಿ ಧರ್ಮದ ವಿಚಾರ ನಂಚು ಕಲ್ಪಲೆ ಖಂಡಿತವಾದ್ಲಾಕ್ಲು ಸರಿ ದಾರಿ ಇಡುಪಿರಿ ಯಾನು ಇನಿ ಇಂಚೆ ಒಪ್ಪೋಡು ಬಂದಂಡೆ ನಾನು ಇಲ್ಲಿ ಒಪ್ಪನಗಡೆ ಮುಖಾಂಬೆ ಕಡೆ ಗುಣ ಟೀಚರ್ ಒಟ್ಟಿಗೆ ತಾಳ ಬರ್ತದೆ ಭಜನೆ ಮಂತದೆ ಆದ್ರೆ ಎನ್ನಲ್ಲ ಟೀಚರ್ ಎನ್ನೈತ ಮಗನೆಲ್ಲ ಮೋಸ್ಟ್ಲಿ ಟೀಚರ್ ಅದು ಪೇಡೆ ತಾಳ ಬರ್ತದೆ ಭಜನೆ ಮಂತೆ ರಾಮ ಪನ್ಮನ ಹತ್ತಂಡ ದೇವೇರ ಪನ್ಮನ ಶಬ್ದ ನಾನು ಎಲ್ಲಿ ಒಪ್ಪಡನೆ ಕೇಂದೆ ನಿಖಲು ನಾನು ಎಲ್ಲಿಯ ಉದಾಹರಣೆ ಕೇಳಿ ಅಪ್ಪೆಲ್ಲು ಹೆಚ್ಚಾದ್ಲ ಅಪ್ಪೆಲ್ಲು ನಮ್ಮ ಜೋಕುಲು ಪುಟ್ಟಿ ಕೂಡಲೇ ಅಮ್ಮ ಆ ಪಪ್ಪಡ ಮೀನಿ ಕೊರಿಯರ್ಡ ಆ ಜೋಕ್ಲೆ ಗೆಂಜಿನ ಪನ್ ಪೇರು ಪಂಡ ಆ ಚಿನ್ನ ಮುನ್ನ ಅಂಚ ಪಂಡು ಕಿಸ್ಕೊರ್ಪೇರು ಅವೇ ಮುಸ್ಲಿಂ ಸಂಪ್ರದಾಯದ ನಿಕುಲು ಕೇಳಿ ಅಮ್ಮೇರಿ ಅಪ್ಪೆ ಪೆದ್ದು ಬಾಲೆನ ಕೈಗೆ ಕೊರಿಯಲ್ಕೊಂಡ ಆ ಬಾಲೆದಕ್ಕೆ ಬಿಕ್ಕ ಹಲ್ಲ ಬಾಲೆ ಅಕ್ಲ ಧರ್ಮದ ಸಾಧಿಡಪುಂಡ ಆಯ ಬೊಕ್ಕದ ಆಚರಣೆ ಎಂಚೋಪುಂಡ ಅವು ಮನ್ಪೇನಂದು ಮನ್ಪೇನ ಬೇತೆ ಅಂಡ್ ಆಯನ ಧರ್ಮಗೆ ಕರೆಕ್ಟ್ ಅದುಪ್ಪಿ ಅವನೇ ನಮ್ಮ ಧರ್ಮಡ್ಲ ಕಲ್ಪುಗ ಜೋಕುಲು ಎಡ್ಡಂತಿನ ಹೊಡಿ ಏರಾಂಡಲ ಈತ ಜೋಕುಲೆಟ್ ಒಂಜಿ ನೆಹರುನ ಪ್ಲೇಸ್ಗೆ ಯಾರು ಕುಲ್ದಿನ ಸ್ಟೇಜಿಗೆ ಕೊಂಡ ನಮ್ಮತ್ತೆ ಖುಷಿ ಪಡಪ್ನಕ್ಲು ಬೋಕರಿ ಉಪ್ಪೇರಿ ಮಾತ ಜೋಕ್ಲೆಗ್ಲ ಇನ್ನಿತ ನೆಹರುನ ಪುಟ್ಟಪರ್ಬಾಗ ಶುಭ ಕೋರಂದು ಅಂಚ ಬತ್ತಿತ್ತಿನ ಅಪ್ಪೆಲ್ಲೆಗೆ ಪೂರೈಗ್ಲ ಬೊಕ ಸಿಬ್ಬಂದಿ ವರ್ಗಕ್ಕೆ ಪೂರೈಗ್ಲ ಶುಭ ಕೇರಂದು ಎನ್ನ ರಡ್ಡು ಪಾತ್ರ ಸ್ವಾಮಿ ಸ್ವಾಮಿ ನಿಮ್ಗೆ ಆರತಿ ಮಾಡ್ತಾರೆ ಆರತಿ ಮಾಡ್ತಾರೆ ಥರ್ಡ್ ಪ್ರೈಸ್ ಚಿಂತನ ಥರ್ಡ್ ಪ್ರೈಸ್ ಚಿಂತನ ಚಿಂತನೆ 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 ಲಕ್ಕಿಗೆ ಫಸ್ಟ್ ಪ್ರೈಸ್ ರಿತಿಕ್ ಪ್ರೈಸ್ಗೆ ಬೇಕಾ ಸೆಕೆಂಡ್ ಪ್ರೈಸ್ ಫಸ್ಟ್ ಪ್ರೈಸ್ ಜತಿಕಾ ಸೆಕೆಂಡ್ ಪ್ರೈಸ್ ರೇಷ್ಮಿತಾ 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 ಇಲ್ಲಿ ಥರ್ಡ್ ಪ್ರೈಸ್ ನಿತ್ಯ ನಿತ್ಯ ಸರ್ ಇವರ ಬನ್ನಿ ಚೀಟಿ ಎತ್ತುವ ಸ್ಪರ್ಧೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಯಶಸ್ ಥರ್ಡ್ ಪ್ರೈಸ್ ನಿತ್ಯ ಅಲ್ಲ ಸೆಕೆಂಡ್ ಪ್ರೈಸ್ ಶ್ರೀಮತಿ ಪುಷ್ಪ ಸೆಕೆಂಡ್ ಪ್ರೈಸ್ ಶ್ರೀಮತಿ ಪುಷ್ಪ ಎರಡನೇ ಆಟ ಲೋಟವನ್ನು ಇಟ್ಟು ಓಡೋದು ಫಸ್ಟ್ ಪ್ರೈಸ್ ಶ್ರೀಮತಿ ಹೇಮಾ ಸೆಕೆಂಡ್ ಪ್ರೈಸ್ ಶ್ರೀಮತಿ ಸುಲೋಚನ ಇನ್ನು ಮಹಿಳೆಯರಿಗೆ ನಡೆದ ಕುಟುಂಬ ಫಸ್ಟ್ ಪ್ರೈಸ್ ಶ್ರೀಮತಿ ವರ್ಷ ಸೆಕೆಂಡ್ ಪ್ರೈಸ್ ಶ್ರೀಮತಿ ಭಾರತಿ ತಲೆಯಲ್ಲಿ ಲೋಟ ಇಟ್ಟು ಓಡುದು ಇದು ಅಟೊಂಬ ಸೆಕೆಂಡ್ ಪ್ರೈಸ್ ಶ್ರೀಮತಿ ಭಾರತಿ ಶ್ರೀ ಮಧುಸೂದನ್ ಅಯ್ಯರ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ಬಹುಮಾನವನ್ನು ಶ್ರೀಮತಿ ಆಶಾ ಮಧುಸೂದನ್ ಮೇಡಮ್ ಅವರು ನೀಡಬೇಕಾಗಿ ವಿನಂತಿ. ತಲೆಯಲ್ಲಿ ಲೋಟವನ್ನು ಇಟ್ಟು ಕೊಡೋದು ಫಸ್ಟ್ ಪ್ರೈಸ್ ಆಯ್ತಲ್ಲ ಶ್ರೀಮತಿ ಭಾರತಿ 2 ಪ್ರೈಸ್.
ಸೆಕೆಂಡ್ ಪ್ರೈಸ್ ಕೊಡ್ತಾರೆ ಶ್ರೀಮತಿ ಸುಶೀಲಾ. ಇನ್ನು ಲಕ್ಕಿ ವಿನ್ನರ್ ತಮ್ಮ ಬ್ಯಾಗಲ್ಲಿ ಪಾಕೆಟಲ್ಲಿ ದಂಪತಿಗಳ ಫೋಟೋವನ್ನಿಟ್ಟು ಬಂದವರು. ಫಸ್ಟ್ ಪ್ರೈಸ್ ಶ್ರೀಮತಿ ತುಳಸಿ. ಹಾಗೆ ಹಣೆಗೆ ಕುಂಕುಮ ತಿಲಕವನ್ನಿಟ್ಟವರು. ಸೆಕೆಂಡ್ ಪ್ರೈಸ್ ಶ್ರೀಮತಿ ಭವಾನಿ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅಂದರೆ ಅವರು ಒಂದು ಸುಪ್ರೀಂ ಕೋರ್ಟ್ ಇದ್ದಾಗಲೂ ಹಾಗೂ ಪ್ರಫುಲ್ಲರ್ ಅವರಿಗೂ ಧನ್ಯವಾದಗಳು. ಹಾಗೂ ಅಲ್ಲಿ ಬಂದ ಸ್ತ್ರೀಶಕ್ತಿಯ ಗುಂಪಿನ ಸದಸ್ಯ ಬಂಧುಗಳಿಗೆ ಎಷ್ಟು ಜನ ಬರ್ತಾರೆ ರೀತಿ ಕಟ್ ಮಾಡಿ ನಾವು ಮುಂದುವರಿಸೋಣ. ಸ್ವಲ್ಪ ಮಕ್ಕಳ ಬಾಯಿಗೆ ಒಂದು ಹಾಕಿ ಬಿಡಿ ಸರ್. ಎಲ್ಲರಿಗೂ ಒಳಗೆ ಕಟ್ ಮಾಡಿ ಕೊಡ್ತಾರೆ ಆಯ್ತಾ? ಇಲ್ಲಿ ಯಾರಿಗೆ ಕೊಡುದಿಲ್ಲ. ಅದನ್ನು ಬೇಗ ಬಾಯಿಗೆ ಮಕ್ಕಳಿಗೆ ಮತ್ತೆ ಕೊಡಿ, ಈಗ ಕೊಡಕ್ಕೆ ಎಲ್ಲ ಬೀಳುತ್ತಲ್ಲಿ. ಕೊಡಕ್ಕೆ ಹೋಗ್ಬೇಡಿ, ಬೇಡ. ದೊಡ್ಡವರಿಗೆ ಕೊಡಿ ಸಾಕು. ದೊಡ್ಡವರಿಗೆ ಕೊಡಿ, ಒಂದು 2 ಪಾಟು ತೆಗೆದಿಡಿ ಮತ್ತೆ ಕೊಡಿ.